ಸುರಾವದ ಬಳಿಕ ಮತ್ತೆ ನಮ್ಮ DRP ನಮ್ಮ ಸೂರಿಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವಿಮಲಾಯಂ ಸಗದಾಗಿರುವಂತಹ ಒಂದು ಡಿಶ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಚಿಪ್ಪಡ್ ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಯಾವ ರೀತಿಯಿಂದ ನೋಡುವ. ಎಸ್ ಮ್ಯಾಮ್, ಇವಾಗ ಚಿಪ್ಪಡ್ ಜ್ಯೂಸ್ ಅಲ್ಲ? ಚಿಪ್ಪಡ್ ಜ್ಯೂಸ್ ಮಾಡೋದು. ಓಕೆ, ನೀವು ಚಿಪ್ಪಡ್ ತಿಳುವಾಗ ಚಿಪ್ಪಡನ್ನೆಲ್ಲ ಕಟ್ ಮಾಡಿ ರೆಡಿಯಾಗಿ ತಂದಿದ್ದೀರಾ? ರೆಡಿಯಾಗಿ ತಂದಿದ್ದೀವಿ. ರೆಡಿಯಾಗಿ. ಓಕೆ, ಸ್ಟಾರ್ಟ್ ಮಾಡುವಾಗ ಈಗ ಆಯ್ತು, ಸ್ಟಾರ್ಟ್. ಇದೆಲ್ಲ ರಫ್ ಆಗುವಂಥದ್ದು. ಇದು ಕೂಡ ಹಳೆ ಕಾಲದೇ. ಹಳೆ ಕಾಲದ ಚಿಪ್ಪಡ್ ಜ್ಯೂಸ್ ಇವಾಗಲೂ ಬರುತ್ತೆ ಅಂತ ಅಂದ್ರೆ ಇವಾಗ ಅದು ಮುಂಚೆ ಇಬ್ಬುಡ ಅಂತ ಬರ್ತಿತ್ತು. ಇಬ್ಬುಡ ಅಂತ, ಚಿಪ್ಪಡಲ್ಲ, ಅದಕ್ಕೆ ಇಬ್ಬುಡ ಅಂತ ಹೇಳುದು ನಾವು. ಓಕೆ, ಸೇಮ್ ಇದು ಚಿಪ್ಪಡ್ ತರನೇ. ಹೌದು, ಚಿಪ್ಪಡ್ ತರನೇ. ಅದು ಅದರ ಸಿಪ್ಪೆಗೆ ಕೈಯಲ್ಲಿ ತೆಗಿತಾ ಇದ್ದೇವೆ ನಾವು. ಓಕೆ ಓಕೆ. ನಮ್ಮ ಪಪ್ಪಾಯಿ ತರನ? ಪಪ್ಪಾಯಿ ತರ. ಪಪ್ಪಾಯ ತರ ಅಲ್ಲ, ಬಟಾಟೆ ಬೇಯಿಸಿದ್ರೆ ಹೇಗೆ ನಾವು ತೆಗಿತೇವೆ ಆ ತರ ಅದೊಂದು ಫುಡ್ಸ್. ಇಬ್ಬುಡ. ಹೌದು, ಇಬ್ಬುಡ. ಅದು ಕುಂದಾಪುರ, ಉಡುಪಿ ಸೈಡ್ ಎಲ್ಲ ಸಿಗ್ತದೆ. ಇಲ್ಲೆಲ್ಲ ಅದಕ್ಕೆ ಗರ್ಬೀಜ ಅಂತೆಲ್ಲ ಹೇಳ್ತಾರೆ. ಇದು ಸೇಮ್ ಅದೇ ತರ ಇದು ಬರುತ್ತೆ. ಹೌದು. ಮತ್ತೆ ಚಿಪ್ಪಡ ಮಿಕ್ಸ್, ಇದಕ್ಕೆ ಅವಲಕ್ಕಿ ಮತ್ತೆ ಏಲಕ್ಕಿ ಹಾಕಿದೆ ಇದಕ್ಕೆ. ಓಕೆ, ಅವಲಕ್ಕಿ ಹಾಕಿದ್ರಲ್ಲ? ಹೌದು. ಚಿಪ್ಪಡ ಜ್ಯೂಸಿಗೆ ಅದು ಮುಂಚಿನ ಕಾಲದ್ದು ಇದೇ ತರ. ಓಕೆ ಓಕೆ. ಮತ್ತೆ ಬೆಲ್ಲ. ಬೆಲ್ಲ. ಓಕೆ, ಸಕ್ಕರೆ ಇಲ್ಲ, ಬೆಲ್ಲ. ಬೆಲ್ಲ, ಮುಂಚಿನ ಕಾಲದ ಬೆಲ್ಲನೇ ಹಾಕ್ತಿದ್ದು ಅದು. ಓಕೆ ನೋಡಿ, ಹಾಗಾದ್ರೆ ಇವತ್ತು ಫುಲ್ ಆರೋಗ್ಯ ದೃಷ್ಟಿಯಿಂದ ನೋಡೋಣ. ಮತ್ತೆ ತೆಂಗಿನಕಾಯಿದು ಹಾಲು. ತೆಂಗಿನ ಹಾಲು ಹಾಕ್ತಿದ್ದೀರಾ? ತೆಂಗಿನ ಹಾಲು. ಓಕೆ, ಎಸ್. ಇದು ದನದ ಹಾಲಲ್ಲ, ತೆಂಗಿನಕಾಯಿ. ಹೌದು, ಇದು ಹೌದು. ಬೆಲ್ಲ ಎಲ್ಲ ಹಾಕುದು ಪಿತ್ತಕ್ಕೆಲ್ಲ ಎಲ್ಲದಕ್ಕೂ ಒಳ್ಳೇದು, ಬೆಲ್ಲ ಹಾಕಿದ್ರೆ. ಓಕೆ, ತೆಂಗಿನ ಹಾಲು ಮತ್ತೆ ಒಂದು ಡಿಫರೆಂಟ್ ಟೇಸ್ಟ್. ಹೌದು. ಇದಕ್ಕೆ ನೀರು ಹಾಕಬೇಕಾ? ನೀರು ನೋಡಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಬೇಕಾದ್ರೆ ಹಾಕೊಳ್ಬೋದಲ್ಲ? ಓಕೆ, ಹಾಗಾದ್ರೆ ಈಗ ಇದನ್ನ ಮಿಕ್ಸ್ ಮಾಡೋದಲ್ಲ? ಹಾಂ, ಎಸ್. ನೀರು ಬೇಕಾದ್ರೆ ಹಾಕಿ ನೋಡಿ. ಓಕೆ, ನೀರು ಬೇಕಾದರೆ ಹಾಕಿ ಅಂತ ಹೇಳ್ತಿದ್ರಲ್ಲ? ನೋಡಿ, ಸಾಕಾಗುತ್ತಾ? ಬೇಡಲ್ಲ, ಸಾಕು. ನೋಡಿ, ಪರಿಮಳ ಅಂತೂ ಗಮ್ಮತ್ತು ಬರ್ತಾ ಉಂಟು ಮ್ಯಾಮ್. ಆಗಿದೆಲ್ಲ? ಆಗಿದೆ, ಸಾಕು. ಚೆನ್ನಾಗಿ ಕುದಿದಲ್ಲ? ಚೆನ್ನಾಗಿದೆ. ಎಸ್, ಬೋಲಿಗೆ ಹಾಕ್ತೇನೆ. ಓಕೆ. ಪರಿಮಳವೇ ಒಂಥರ ಡಿಫ್ರೆಂಟ್ ಬರ್ತಾ ಉಂಟಲ್ಲ? ಅವಲಕ್ಕಿ, ಆಮೇಲೆ ಏಲಕ್ಕಿ, ಬೆಲ್ಲ ಎಲ್ಲ ಸೇರಿದಾಗ ಉಂಟಲ್ಲ? ಹೌದು. ಪರಿಮಳ ಅಂತ ಗಮ್ಮತ್ತ ಬರ್ತಾ ಉಂಟು. ಎಸ್. ಒಂಚೂರು ಇದಕ್ಕೆ ನೀರು ಬೇಕಲ್ಲ? ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ. ಉಪ್ಪು ಹಾಕ್ತೀರಾ? ಒಂಚೂರು ಚಿಟಿಕೆ ಅಷ್ಟು. ಚಿಟಿಕೆ ಇದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಸ್ವಲ್ಪ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೌದು, ಅಷ್ಟು. ಓಕೆ, ಸ್ವೀಟಿಗೆ ಸ್ವಲ್ಪ ಉಪ್ಪು ಇರಲಿ ಅಂತಲ್ಲ? ಹಾಕ್ಲಾ ನೀರು? ಮುಚ್ಚಳ ಕೊಡು. ಓಕೆ, ಆಲ್ಮೋಸ್ಟ್ ಜ್ಯೂಸ್ ಅಂತೂ ರೆಡಿ. ರೆಡಿ ಅಲ್ಲ? ಓಕೆ, ಇನ್ನು ಸರ್ವ್ ಮಾಡ್ಕೊಡೋಲ್ಲ? ಆಯ್ತು, ಸರ್ವ್ ಮಾಡಿ. ಜ್ಯೂಸ್ ರೆಡಿ ಆಯಿತು. ರೆಡಿಯಾಗಿದೆ. ನಾನು ನೋಡಿ, ಗ್ಲಾಸ್ ಕೂಡ ಅಂತ ರೆಡಿಯಾಗಿದೆ. ಗ್ಲಾಸ್ಗೆ ಹಾಕ್ತೇನೆ. ನೀವು ಐಸ್ ಕ್ಯೂಬ್ ಕೂಡ ಒಟ್ಟಿಗೆ ಹಾಕಿದಿರಲ್ಲ? ಐಸ್ ಕೂಡ ಹಾಕಿ. ಈ ಜ್ಯೂಸ್ ಎಲ್ಲ ಯಾವಾಗಲೂ ಕೋಲ್ಡ್ ಇದ್ದರೆ ಚೆಂದ ಇರುತ್ತಲ್ಲ? ಚೆನ್ನಾಗಿ. ಓಕೆ ಓಕೆ, ಟೇಸ್ಟ್ ಇದು ಚಿಪ್ಪಡ್ ಜ್ಯೂಸ್ ರೆಡಿ ಅಲ್ಲ? ಒಂದು ಗ್ಲಾಸ್ ನಿಮಗೆ, ಒಂದು ಗ್ಲಾಸ್ ನನಗಲ್ಲ? ಓಕೆ, ಚೆನ್ನಾಗಿ ಆಗಿದೆ. ಜೊತೆಗೆ ನೀವು ಐಸ್ ಕ್ಯೂಬ್ ಎಲ್ಲ ಹಾಕಿ ಕೋಲ್ಡಾಗಿ ಚಿಲ್ಲಾಗಿ ಮಾಡಿಕೊಟ್ಟಿದ್ದೀರಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಓಕೆ, ವಿಮಲ ಮ್ಯಾಮ್ ಸಖತ್ತಾಗಿರುವಂತಹ ಚಿಪ್ಪಡ್ ಜ್ಯೂಸ್ ಅಂತೂ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಈ ಥರದ ಜ್ಯೂಸ್ ಎಲ್ಲ ಕೊಟ್ಟರೆ ಫುಲ್ ಖಾಲಿ ಮಾಡೋದು, ಕಾಯಲಿಕ್ಕಿಲ್ಲ ಇಲ್ಲ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದು. ಚಿಪ್ಪಡ್ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಚಿಪ್ಪಡ್ ಹಣ್ಣನ್ನು, 1 ಕಪ್ ಅವಲಕ್ಕಿ, 2 ಏಲಕ್ಕಿ, 1 ಕಪ್ ಬೆಲ್ಲ, 1 ತೆಂಗಿನ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೇಕಿದ್ದಲ್ಲಿ ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಂಡು ಚಿಟಿಕೆ ಉಪ್ಪು, ಐಸ್ ಕ್ಯೂಬ್ ಸೇರಿಸಿ ಕಲಸಿಕೊಳ್ಳಿ. ಈಗ ಚಿಲ್ಡ್ ಚಿಪ್ಪಡ್ ಜ್ಯೂಸ್ ಸವಿಯಲು ಬಲು ಚೆನ್ನ. ಅಡುಗೆ ಅಂತೂ ರೆಡಿಯಾಗಿದೆ. ಈಗ ಫಸ್ಟಿಗೆ ನಾವು ಏನು ಆರೋಗ್ಯಭರಿತವಂತ ಇದನ್ನು ತಗೊಳ್ಳುವಲ್ಲ? ಇದು ನೀವು ಬಾಣಂತಿಯರಿಗೆ ಅಂತ ಹೇಳಿದ್ರಿ, ನಾವು ಗಂಡು ಮಕ್ಕಳು ಕೂಡ ತಿನ್ಬೋದಲ್ಲ? ತಿನ್ಬೋದು, ಗಂಡು ಮಕ್ಕಳು ಕೂಡ ತಿನ್ಬೋದಲ್ಲ? ಓಕೆ, ಟೇಸ್ಟ್ ನೋಡ, ತಗೊಳ್ಳಿ. ಇದಂತೂ ಸಾಕಾಗಿ ಉಂಟು ಮ್ಯಾಮ್, ಚೆನ್ನಾಗಿ ಉಂಟಲ್ಲ? ಇದೆಲ್ಲ ಒಂದೊಂದು ಸ್ಪೂನ್ ದಿವಸಕ್ಕೆ ತಿಂದರೆ ಉಂಟಲ್ಲ, ಆರೋಗ್ಯ ಅಂತೂ ಸಾಕಾಗಿರ್ಬೋದು. ಟೇಸ್ಟ್ ಅಂತೂ ಸಾಕಾಗಿದೆ. ಈ ಥರದ್ದು ನಾವು ಮನೆಯಲ್ಲಿ ಸ್ವೀಟ್ ಥರ ಮಾಡಿ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ, ದೇಹ ಕೂಡ ಒಳ್ಳೆಯಾಗಿರುತ್ತೆ ಅಂತ ಹೇಳ್ಬೋದು. ಟೇಸ್ಟ್ ಅಂತೂ ಸಾಕಾಗಿ ಬಂದಿದೆ. ಸ್ಪೆಷಲ್ ಆಗಿ ಬಾಣಂತಿ ಟೈಮಲ್ಲಿ ಅವರಿಗೆ ಮಾಡುವಂತಹ ಡಿಶ್ ಅಲ್ಲ? ಮಗುವಿಗೆ ತುಂಬ ಹಾಲಾಗ್ತದೆ, ಮಗು ಚಂದ ನಿದ್ರೆ ಮಾಡ್ತದೆ ಇದನ್ನು ತಿಂದರೆ. ಆ ಥರ ಆ ಟೈಮಲ್ಲಿ ತಗೊಂಡ್ರೆ ಒಳ್ಳೇದು ಅಂತ. ಓಕೆ, ಈಗ ಸ್ಪೆಷಲ್ ಆಗಿ ಇನ್ನೊಂದು ಜ್ಯೂಸ್ ಅಲ್ಲ? ಜ್ಯೂಸ್, ಚಿಪ್ಪಡ್ ಜ್ಯೂಸ್
ಚಿಪ್ಪಡ್ ಜ್ಯೂಸ್. ಹಾಂ ಇದು ಸಾಕಾಗಿತ್ತು ಮ್ಯಾಮ್. ಏಲಕ್ಕಿಯ ಪರಿಮಳ ಮತ್ತೇನು ಸ್ವಲ್ಪ ನೀವು ಇದು ಹಾಕಿದ್ರಲ್ಲ, ಯಾವುದು ಅವಲಕ್ಕಿ ಅವಲಕ್ಕಿಯದ್ದು ಸ್ವಲ್ಪ ರಾ ಇದು ಕೂಡ ಗೊತ್ತಾಗ್ತಾ ಉಂಟು. ಇದು ಹಳೆ ಕಾಳದ್ದು. ಇದಕ್ಕೆ ಏನು ಶೀತ ಏನು ಪಿತ್ತ ಏನು ಇಲ್ಲದ ಹಾಗೆ ಮಾಡುವಂಥದ್ದು. ಮುಂಚಿನ ಕಾಲದಲ್ಲಿ ಎಲ್ಲರಿಗೆ ಒಂದು ಮನೆಗೆ ಫುಲ್ಲು ಅವಲಕ್ಕಿ ಸ್ವಲ್ಪ ಒದಗಾಗ್ತದೆ. ಹೌದು, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಯಾವುದೇ ಏನು ಕೋಲ್ಡ್ ಟೈಮಲ್ಲಿ ಬೇಕಾದ್ರೂ ಕೂಡ ತಗೊಳ್ಬೋದು. ಏನು ಆರೋಗ್ಯ ಕೂಡ ಆರೋಗ್ಯಭರಿತವಾದ 2 ಡಿಶ್ ಕೂಡ ನೋಡಿ ಆರೋಗ್ಯಭರಿತವಾದ. ತೆಂಗಿನಕಾಯಿ ಅವಲಕ್ಕಿ ಎಲ್ಲ ಹಾಕುದು ಅದಕ್ಕೆ ಏನು ತೊಂದರೆ ಆಗಬಾರ್ದಂತ ಜೀವಕ್ಕೆ. ಹೌದು. ಓಕೆ, ಚೆನ್ನಾಗಿ ಆಗಿದೆ ಮ್ಯಾಮ್, ಟೇಸ್ಟ್ ಅಂತ ಆಗಿದೆ. ಅದರಲ್ಲಂತೂ ಸ್ಪೆಷಲ್ ಆಗಿ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಫಸ್ಟ್ ಟೈಮ್ ಅಂತ ಕಾಣುತ್ತೆ ಈ ಥರದ್ದು ಬಾಣಂತಿದ್ದು ಸ್ಪೆಷಲ್ ಆಗಿ ಈ ಹಳೆ ಡಿಶ್ ಮಾಡಿದ್ದು. ಹೇಗನ್ನಿಸ್ತು ನಿಮಗೆ? ನನಗೆ ಅದೇ ತೋರಿಸ್ಬೇಕಂತಿತ್ತು. ಹಾಗೆ 2 ಡಿಶ್ ಕೂಡ ಚೆನ್ನಾಗಿ ಬಂದಿತ್ತು ಮ್ಯಾಮ್, ಟೇಸ್ಟಾಗಿ ಬಂದಿತ್ತು. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸ್ಪೆಷಲಾಗಿ ಸಂತೋಷ್ ರೈಸ್ ಮಿಲ್ಸ್ ಅವರ ಡವರ್ಸಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ವಿಮಲ ಮ್ಯಾಮ್ ಸಗದಾಗಿರುವಂತಹ ಬಾಣಂತಿ ಲೇಹ ಮತ್ತು ಸ್ಪೆಷಲ್ ಆಗಿ ಚಿಪ್ಪಡ್ ಜ್ಯೂಸ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಂತೂ ನೀವು ಬಾಣಂತಿ ಲೇಹ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವರಂತೂ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಿಲ್ಲಿಸ್ತಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.